ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ನಿಮ್ಮನ್ನ ವರ್ಲ್ಡ್ ಫೇಮಸ್ ಪ್ರವಾಸಿ ತಾಣಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅದು ಯಾವ ಜಾಗ ಅಂದ್ರೆ ರಾಜಸ್ಥಾನಿನ ಜೈಪುರ್ನಲ್ಲಿರೋ ಜಂತರ್ ಮಂತರ್. ಅಂತಹ ಸ್ಪೆಷಲ್ ಏನಿದೆಯಪ್ಪ ಈ ಜಾಗದಲ್ಲಿ ಅಂತ ತಾವು ಯೋಚನೆ ಮಾಡ್ತಿರ್ಬೋದು. ಹಂಗಂದ್ರೆ ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ರಿಗೂ ನಮಸ್ಕಾರ. ಸೊ ಈಗ ನಾವು ಜೈಪುರಲ್ಲಿ ಇದ್ದೀವಿ. ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗೊಂಡು ರೆಂಟಿಗೆ ಒಂದು ಬೈಕ್ ತಗೊಂಡು ಜೈಪುರ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ನೋಡೋಣ ಏನಾಗುತ್ತೆ, ಪ್ಲೇಸ್ ಹೆಂಗಿರುತ್ತೆ, ಇಲ್ಲಿಯ ಫುಡ್ಸ್ ಹೆಂಗಿರುತ್ತೆ ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ ನೀವು. ನಾವೀಗ ರಾಜಸ್ಥಾನಿನ ಒಂದು ಜೈಪುರ್ನಲ್ಲಿರೋ ಜಂತರ್ ಮಂತರ್ಗೆ ಬಂದಿದ್ವಿ. ಸೊ ಜಂತರ್ ಮಂತರ್ ಪ್ಲೇಸ್ ಏನಂದ್ರೆ 18ನೇ ಶತಮಾನದಲ್ಲಿ ಇಲ್ಲಿಯ ರಾಜ ಜಯಸಿಂಗ್ ಸೆಕೆಂಡ್ ಅನ್ನೋನು ಈ ಜಾಗನ ಕಟ್ಟಿರೋದು. ಈ ಜಾಗ ಯಾಕೆ ಕಟ್ಟಿರೋದಂದ್ರೆ ಈ ಆಸ್ಟ್ರೋನಾಮಿಕಲ್ ರಿಲೇಟೆಡ್, ಲೈಕ್ ನಕ್ಷತ್ರ ಯಾವ ಪೊಸಿಷನ್ ಅಲ್ಲಿ ಇದೆ ಮತ್ತೆ ಸಮಯ ಎಷ್ಟಾಗಿದೆ ಇವೆಲ್ಲವೂ ಏನು ಈ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡದೆ ಸೂರ್ಯನ ಬೆಳಕಿನಿಂದ ಮತ್ತೆ ಕೆಲವು ಇಲ್ಲಿನ ಉಪಕರಣಗಳಿಂದ ಕಂಡುಹಿಡಿಯುತ್ತೆ. ಜಂತರ್ ಎಂದರೆ ಯಂತ್ರ, ಮಂತರ್ ಎಂದರೆ ಸೂತ್ರ. ಹೀಗಾಗಿ ಜಂತರ್ ಮಂತರ್ನ ಕನ್ನಡದಲ್ಲಿ ಲೆಕ್ಕಾಚಾರದ ಯಂತ್ರ ಎಂದೇ ಅರ್ಥೈಸಿಕೊಳ್ಬಹುದು. ಇದೊಂದು ಖಗೋಳಶಾಸ್ತ್ರ ಅಂದ್ರೆ ಆಸ್ಟ್ರೋನಾಮಿಗೆ ರಿಲೇಟ್ ಆಗಿರುವಂತಹ ಕೆಲವು ರಚನೆಗಳ ಸಂಗ್ರಹದಿಂದ ಲೆಕ್ಕಾಚಾರ ಇಡ್ತಿದ್ರು. ಯಾವುದೇ ಮಾಡರ್ನ್ ಟೆಕ್ನಾಲಜೀಸ್ನ ಯೂಸ್ ಮಾಡದೆ ಆ ಕಾಲದಲ್ಲಿ ಕೆಲವು ಉಪಕರಣಗಳನ್ನ ಬಳಕೆ ಮಾಡಿ ಈ ಆಸ್ಟ್ರೋನಾಮಿ ಅಂದ್ರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಲೆಕ್ಕಾಚಾರವನ್ನ ಇಡ್ತಿದ್ರು. ಸೊ ಈ ಸ್ಥಳ ಯುನೆಸ್ಕೋ ಟೂರಿಸ್ಟ್ ಹೆರಿಟೇಜ್ ಅಲ್ಲೂ ಈ ಜಂತರ್ ಮಂತರ್ ಸ್ಥಳ ಸೇರಿದೆ. ತುಂಬಾ ಈ ಫಾರಿನರ್ಸ್ ಆಗಲಿ ಅಥವಾ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಲೈಕ್ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ. ಆಗ್ಲೇ ನಾವು ನೋಡಿದ್ವಿ ತುಂಬಾ ಫಾರಿನರ್ಸ್ ಬಂದಿದ್ದಾರೆ ಈ ಸ್ಥಳನ ಭೇಟಿ ಮಾಡೋಕೆ. ಒಟ್ಟಿನಲ್ಲಿ ಜೈಪುರ್ ಇಸ್ ಫಿಲ್ಡ್ ವಿತ್ ಫ್ಲೇವರ್ಸ್, ಕಲರ್ಸ್ ಅಂಡ್ ಮೆನಿ ಹಿಸ್ಟಾರಿಕಲ್ ಪ್ಲೇಸಸ್. ಅಟ್ ಪ್ರೆಸೆಂಟ್ ಜೈಪುರಲ್ಲಿ ಮತ್ತು ಡೆಲ್ಲಿಯಲ್ಲಿ ಈ ಜಂತರ್ ಮಂತರ್ಗಳನ್ನ ಕಾಣಬಹುದು. ಆದ್ರೆ ಜೈಪುರ್ನಲ್ಲಿರೋ ಜಂತರ್ ಮಂತರ್ ತುಂಬಾ ದೊಡ್ಡದು ಹಾಗೂ ಹೆಚ್ಚು ಹೆಸರುವಾಸಿಯಾಗಿದೆ. ಆ ಸಮಯದ ರಾಜ ಸವಾಯ್ ಜಯಸಿಂಗ್ ಈ ರಚನೆಗಳ ನಿರ್ಮಾಣಕಾರ ಆಗಿರ್ತಾನೆ. ದೇಶದಲ್ಲಿ ಒಟ್ಟು 5 ಸ್ಥಳಗಳಲ್ಲಿ ಇಂತಹ ರಚನೆಗಳನ್ನು ಈತ ನಿರ್ಮಿಸಿದ್ದಾನೆ. ಒಂದೊಂದು ಸ್ಟ್ರಕ್ಚರ್ ಸಹ ಒಂದೊಂದು ರಾಶಿಯನ್ನ ಸೂಚಿಸುತ್ತೆ. ರಾಶಿಗಳು ಲೈಕ್ ಕುಂಭ, ಮಕರ, ಮೀನ, ಸಿಂಹ, ಕರ್ಕಾಟಕ, ವೃಶ್ಚಿಕ ಆ ಥರ ಇದೆ. ಅವುಗಳನ್ನ ಈಗ ಒಂದೊಂದು ಆಂಗಲ್ ಅಲ್ಲಿ ಕಾಣಬಹುದು. ಇದೆಲ್ಲ ತುಂಬಾ ಕಾಣಿಸ್ತಿದೆ, ಮೆಟ್ಲೆಲ್ಲ ಇದೆ. ನಿಮ್ದು ಯಾವ್ದಾನ ರಾಶಿ ಅಂತ ಕಂಡಿದ ತಕ್ಷಣ ಎಲ್ಲ ಹತ್ತಕ್ಕೆಲ್ಲ ಹೋಗ್ಬೇಡಿ. ಯಾಕೆ ಹತ್ತಕ್ಕೆ ಹೋಗ್ಬೇಡಿ ಹೇಳಿದ್ದು? ನೋ ಎಂಟ್ರಿ ಹಾಕಿದ್ದಾರೆ ಬ್ರೋ, ಡು ನಾಟ್ ಕ್ಲೈಂಬ್ ಆನ್ ದ ಇನ್ಸ್ಟ್ರೂಮೆಂಟ್. ಫಾರಿನರ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನೋಡಿ. ಇದೇನಂತ ಹೇಳಿ ಇಲ್ಲಿದೆ ಚಕ್ರಯಂತ್ರ. ವೀಕ್ಷಕರೇ, ಆ ಸಮಯದಲ್ಲಿ ಯಾವುದೇ ರೀತಿಯ ಮಾಡರ್ನ್ ಟೆಕ್ನಾಲಜೀಸ್ ಇರಲಿಲ್ಲ. ಆದರೆ ಈ ಉಪಕರಣಗಳನ್ನ ಇಟ್ಕೊಂಡು ಬರೀ ನೆರಳಿನ ಸಹಾಯದಲ್ಲೇ ಗ್ರಹಗತಿಗಳ ಬಗ್ಗೆ ಆಗ್ಲಿ, ಗ್ರಹಣದ ಬಗ್ಗೆ ಆಗ್ಲಿ, ಮಳೆ ಆಗ್ಲಿ, ಬಿಸಿಲಾಗ್ಲಿ, ಎಲ್ಲಾ ರೀತಿಯ ವೆದರ್ ಬಗ್ಗೆ ಈ ಉಪಕರಣಗಳನ್ನ ಇಟ್ಕೊಂಡು ಹೇಳ್ತಿದ್ರಂತೆ, ಮೆಜರ್ ಮಾಡ್ತಿದ್ರಂತೆ. ಇಂತಹ ವಿಷಯ ಕೇಳಿದಾಗ ಮನ್ಸಲ್ಲಿ ಒಂದೇ ಮಾತು ಬರುತ್ತೆ, ಇನ್ಕ್ರೆಡಿಬಲ್ ಇಂಡಿಯಾ. ತುಂಬಾ ಜನ ಹೊರಗಡೆ ಕಂಟ್ರಿಯಿಂದೆಲ್ಲ ಬಂದಿದ್ದಾರೆ. ತುಂಬ ಇದೆ ನೋಡೋಂಥ ಪ್ಲೇಸ್ಗಳಿಲ್ಲೆಲ್ಲ. ಇದು ಏನಂತ ಅಂತೂ ಗೊತ್ತಿಲ್ಲ, ನಿಮಗೆ ತೋರಿಸ್ತೀವಿ. ಬರ್ದಿದ್ದಾರೆ, ಓದೋದಾದ್ರೂ ಓದ್ಬೋದು ಅನ್ಸತಿ. ಯುನೆಸ್ಕೋ ಹೆರಿಟೇಜ್ ಅಲ್ಲಿ ಆಡ್ ಮಾಡಿದ್ದಾರೆ ಅಂದ್ರೆ ಏನೋ ವಿಶೇಷ ಇದೆ ಈ ಸ್ಥಳದಲ್ಲಿ. ಒಟ್ಟಿನಲ್ಲಿ ಈ ಸ್ಥಳ ತುಂಬಾ ಖುಷಿಯಾಗಿದೆ. ಒಂದು ವೇಳೆ ರಾಜಸ್ಥಾನ್ಗೆ ಬರೋದಂತ ಇದ್ರೆ ದಯಮಾಡಿ, ಇಲ್ಲಿ ಹಲವು ಪ್ಲೇಸ್ಗಳಿವೆ. ನಮಗೆ ಜೈಪುರಲ್ಲಿ ಏನೋ ಒಂದೇ ದಿನ ಟೈಮ್ ಇದ್ದಿದ್ರಿಂದ ನಾವು ಒಂದು ದಿನದಲ್ಲಿ ಆದಷ್ಟು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಬಟ್ ನೀವು ಒಂದು ವೇಳೆ ರಾಜಸ್ಥಾನ್ ಬಂದರೆ ಡೆಫಿನೆಟ್ಲಿ ಶೆಡ್ಯೂಲ್ ಮಾಡಿ, ಒಂದು 2 ರಿಂದ 3 ದಿನ ಶೆಡ್ಯೂಲ್ ಮಾಡಿ ಆದಷ್ಟು ಬೇಗ
ನೋಡಿ ಹೆಂಗಿರುತ್ತೆ ಅಂತ. ನಿಮಗಂತೂ ತುಂಬ ಖುಷಿ ಆಯಿತು. ಸೊ ಒಟ್ಟಿನಲ್ಲಿ ಜಂತರ್ ಮಂತರ್ ಪ್ಲೇಸ್ ಖುಷಿ ಆಯಿತು. ಈ ಜಂತರ್ ಮಂತರ್ ಬಗ್ಗೆ ಬ್ಲಾಗ್ಸ್ ಮುಗಿಸ್ತೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಲು ಮರೆಯದೆ. ಬ್ರೋ ನೆಕ್ಸ್ಟ್ ಪ್ಲೇಸ್ ಅಲ್ಲೇ ತೋರಿಸ್ತೀವಿ. ಸೊ ನಾವು ನಿಮ್ ಜೊತೆ ಮನೀಶ್ ಹಾಗೂ ಮುಖೇಶ್, ನಮ್ಮ ಮೀಡಿಯಾ ನ್ಯೂಸ್ ಎಲ್ಲ ಹೇಳ್ದಂಗೆ ಆಗ್ತಿದೆಯಲ್ಲ.